ಇಂದಿನ ಯುವ ಪೀಳಿಗೆ ಕೃಷಿ ಕಾರ್ಯದಲ್ಲಿ ಉತ್ಸಾಹವನ್ನ ಕಳೆದುಕೊಳ್ಳುವ ಸಂದರ್ಭದಲ್ಲಿ ಇಳಿ ಹರಿಯದಲ್ಲೂ ಕೃಷಿ ಪ್ರೀತಿಯನ್ನು ಬೆಳೆಸಿಕೊಂಡು ನೆಮ್ಮದಿ ಜೀವನ ನಡೆಸುವ ಮಂದಿ ನಮಗೆ ಜೀವನೋತ್ಸಾಹ ತುಂಬುತ್ತಾರೆ. ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಮನಸ್ಸಿಗೆ ಹಿತ ಎನಿಸಬೇಕು. ಯಶಸ್ಸಿನ ಜೊತೆಗೆ ನೆಮ್ಮದಿ ಸಿಗಬೇಕು. ಸದ್ಯ ಟೆರೆಸ್ ಕೃಷಿ ಮಾಡುವ ಕಾಯಕದಲ್ಲಿ ಮಂಗಳೂರಿನ ನೀರು ಮಾರ್ಗದ ಕೃಷಿಕರೊಬ್ಬರು ಯಶಸ್ವಿಯಾಗಿದ್ದಾರೆ. ಅವರ ಕೃಷಿ ತೋಟದ ಒಂದು ವರದಿ ಎಲ್ಲಿದೆ? ಇವರ ಹೆಸರು ರಾಬರ್ಟ್ ಡಿಸೋಜಾ. ಮಂಗಳೂರು ನಗರದ ನೀರು ಮಾರ್ಗ ನಿವಾಸಿಯಾಗಿರುವ ಇವರು ತಮ್ಮ ಟೆರೇಸ್ನಲ್ಲಿ ಬೆಂಡೆಕಾಯಿ, ತೊಂಡೆಕಾಯಿ, ಬಸಳೆ, ಬದನೆ ಸೇರಿದಂತೆ ವಿವಿಧ ಬಗೆಯ ತರಕಾರಿಗಳನ್ನು ಬೆಳೆಸುತ್ತಾರೆ. ಹೆಚ್ಚಾಗಿ ಸಾವಯವ ಕೃಷಿಗಳಿಗೆ ಒತ್ತು ಕೊಡುವ ಇವರು ಟೆರೇಸ್ ಕೃಷಿ ಮಾಡುವ ಮೂಲಕ ತಮ್ಮ ನೆಮ್ಮದಿಯ ಜೀವನವನ್ನ ಕಂಡುಕೊಂಡಿದ್ದಾರೆ. ತಾನು ಈ ತರಕಾರಿಗಳನ್ನ ಮಾರಾಟ ಮಾಡಲು ಬೆಳೆದಿಲ್ಲ, ಬದಲಾಗಿ ಟೆರೇಸ್ ಕೃಷಿಯನ್ನ ಆರಂಭ ಮಾಡಿದ್ದು ಮನೆಯ ಉಪಯೋಗಕ್ಕೆ ಎನ್ನುತ್ತಿದ್ದಾರೆ ಹವ್ಯಾಸಿ ಕೃಷಿಕ ರಾಬರ್ಟ್ ಡಿಸೋಜಾ. ನಾನು ಹಲವು ವರ್ಷಗಳಿಂದ ಈ ಟೆರೇಸಿನ ಮೇಲೆ ಎಲ್ಲ ಕೃಷಿಯನ್ನು ಮಾಡ್ತೇನೆ. ಬೆಂಡೆಕಾಯಿ ಮತ್ತು ತೊಂಡೆಕಾಯಿ ಮತ್ತು ನಿಮ್ಮ ಮನೋಲಿ ಮತ್ತು ಬದನೆ ಮತ್ತು ಬಸಳೆ ಮತ್ತು ಎಲ್ಲ ಥರದ ಭಾರಿ ಕಷ್ಟದಿಂದ ಭಾರಿ ಅದೇ ಮಿನದುಂಟು. ಕಪ್ಪು ಮಣ್ಣನ್ನು ಸೈದರ್ನಲ್ಲಿ ಹಾಕಿ ಅದು ಇದು ಮಾಡಿ ಅದಕ್ಕೆ ಹೊಯ್ಕೆ ಬೆರೆಸಿ ಅದು ಮಣ್ಣನ್ನು ಇದು ಮಾಡೋದು, ಸೆಟ್ ಮಾಡಿ ಅದರಲ್ಲಿ ಮಾಡೋದು ನಾನು. ಇಷ್ಟ ತನಕ ಇದು ಕೆಲವು ವರ್ಷಗಳಿಂದ ಇಲ್ಲಿ ನೀರು ಮರದಲ್ಲಿ ಯಾರಾದ ಇದು ಇಲ್ಲ, ಕೆಮಿಕಲ್ ಹಾಕ್ತೀರಾ? ಕೆಮಿಕಲ್ ಇಲ್ಲ ಇದಕ್ಕೆ. ಬಜಿ ಫರ್ಟಿಲೈಸರ್ ಬಣ್ಣೆ ಹೇಳ್ತಾರಲ್ಲ ಅದು, ಮತ್ತು ಯಾವಾಗೆಲ್ಲ ಅಪರೂಪ ಸ್ವಲ್ಪ ಯೂರಿಯಾ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟು, ಮತ್ತು ಒಂದು ಸರ್ತಿ ಇಲ್ಲಿ ದನಗಳು ಇರ್ತದೆ ಅದರದ್ದು ಸಗಣಿಯನ್ನು ಮಿಕ್ಸ್ ಮಾಡಿ ಇಳಿದು ಮತ್ತು ಸುಮಾರು ಒಂದು 10 ದಿವಸದ ನಂತರ ಎಲ್ಲ ಗಿಡಕ್ಕೆ ಆಗೋದು. ಅಷ್ಟೇ ಅಲ್ಲದೆ ಬೇರೆ ಎಂಥದ್ದನ್ನು ಯೂಸ್ ಮಾಡುವುದಿಲ್ಲ, ಯಾಕೆಂದರೆ ಅದು ಜೀವಕ್ಕೆ ಒಳ್ಳೆಯದಲ್ಲ. 84 ಈಗ ಇದು ನಾನು ಸ್ಟಾರ್ಟ್ ಮಾಡಿ ಸಾಧಾರಣ ಒಂದು 20 ವರ್ಷದಿಂದ ಮಾಡ್ತೇನೆ ನಾನು, 20 ವರ್ಷದಿಂದ. ಮತ್ತು ನನಗೆ ಒಂದು ಹಾಬಿ ಇದು. ಅದು ಮಾಡಲಿಕ್ಕೆ ಅಂತ ಅಲ್ಲ, ಹಣ ಮಾಡಲಿಕ್ಕೆಲ್ಲ ಅಂತಲ್ಲ, ಆಗ್ತದೆ ಒಂದು ಖರ್ಚಿಗೆ. ಆ್ಯಕ್ಟಿವ್ ಆಗಿರ್ತೀರಾ? ಹೌದು, ಕಲಿತು ಬಂದರೆ ನಾನು ನನ್ನ ಇದಕ್ಕೆ ಟೆರೇಸ್ಗೆ ಬರಬೇಕಾದ್ರೆ 20 ಮೆಟ್ಲು ಉಂಟು. ಒಂದು ದಿವಸಕ್ಕೆ ನಾನು 3 ಸರ್ತಿ ಬಂದರೆ ಎಷ್ಟು 60 ಮೆಟ್ಲು ಆಯಿತು. ಅದಕ್ಕೋಸ್ಕರ ಈಗ ಅದು ನನ್ನ ಹೆಲ್ತಿಗೆ ಮದ್ದು ಅಂದರೆ ಅದು ಮಾತ್ರ, ಬೇರೆ ಎಂಥದ್ದು ಇಲ್ಲ. ಡಾಕ್ಟ್ರದ್ದು ಎಂಥದ್ದು ಮದ್ದಿಲ್ಲ, ಅದೇ ಮೇಲೆ ಬರೋದು ಕೆಳಗೆ ಹೋಗೋದು ಅಷ್ಟೇ ದಿವಸಕ್ಕೆ. ಮತ್ತು ಬೇಸಿಗೆ ಕಾಲದಲ್ಲಿ 2 ಸರ್ತಿ ನೀರು ಹಾಕೋದು ಇದಕ್ಕೆ. ಒಟ್ಟಿನಲ್ಲಿ ಇಂದಿನ ಕಾಲದ ಯುವಕರಿಗೆ ಹಿರಿಜೀವ ರಾಬರ್ಟ್ ಡಿಸೋಜಾರವರ ಟೆರೇಸ್ ಕೃಷಿ ಪ್ರೀತಿ ಮಾದರಿಯಾಗಿದೆ. ಕೃಷಿಯಿಂದ ದೂರ ಸರಿಯುವ ಯುವಜನತೆ ಮರಳಿ ಕೃಷಿಯತ್ತ ತೊಡಗಿಸಿಕೊಳ್ಳಲು ಇವರು ಪ್ರೇರೇಪಣೆಯನ್ನು ನೀಡುತ್ತಾರೆ. ರಾಬರ್ಟ್ ಡಿಸೋಜಾ ಅವರಿಗೆ ನಮ್ಮದೊಂದು ಸಲಾಂ.